ತುರುವೇಕೆರೆ ತಾಲೂಕಿನ ಮಾಯಸಂದ್ರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ 12ರಿಂದ 14 ವರ್ಷದ ಮಕ್ಕಳಿಗೆ ಕೊರೋನಾ ತಡೆಗಟ್ಟುವ ಕೋವಿಡ್ ವ್ಯಾಕ್ಸಿನ್ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಗೌರಮ್ಮ, ಸರ್ಕಾರಿ ವೈದ್ಯಾಧಿಕಾರಿ ಡಾಕ್ಟರ್ ಸ್ವರೂಪ ಹಾಗೂ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ವೈದ್ಯಾಧಿಕಾರಿ ಡಾಕ್ಟರ್ ಸ್ವರೂಪ, ಇಂದು 12ರಿಂದ 14 ವರ್ಷದವರೆಗಿನ ಸುಮಾರು 50ರಿಂದ 100 ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಲಾಗುವುದು. ಮುಂದಿನ ದಿನಗಳಲ್ಲಿ ನಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ 12ರಿಂದ 14 ವರ್ಷದ ಮಕ್ಕಳಿಗೆ ಈ ವ್ಯಾಕ್ಸಿನ್ ಕೊಡಲಾಗುವುದು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ HPS ಸರ್ಕಾರಿ ಶಾಲೆ ಹಾಗೂ ಬಾಲಿಕಾ ಪ್ರೌಢಶಾಲೆ ಮಾಯಸಂದ್ರ, ಜ್ಞಾನವಾಹಿನಿ ಕಾನ್ವೆಂಟ್ ಶಾಲಾ ವಿದ್ಯಾರ್ಥಿಗಳು, ಈ ಶಾಲೆಗಳ ಉಪಾಧ್ಯಾಯರುಗಳಾದ ಶಿವಲಿಂಗೇಗೌಡ, ಸಿದ್ದಲಿಂಗಯ್ಯ, ಗೀತಾ ಹಾಗೂ ವಿದ್ಯಾರ್ಥಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ ಏನು ಪ್ರೋಟೋಕಾಲ್ಸ್ ಏನಿದೆ ವ್ಯಾಕ್ಸಿನೇಷನ್ಗೆ ಮಕ್ಕಳಿಗೆ ಮುಂಜಾಗ್ರತೆ ಕ್ರಮ ಏನು ವಹಿಸಬೇಕು ಅದನ್ನೆಲ್ಲ ವಹಿಸಿ ವ್ಯಾಕ್ಸಿನ್ನ ಸ್ಟಾರ್ಟ್ ಮಾಡಿದೆ ವ್ಯಾಕ್ಸಿನೇಷನ್ ಮಿಷನ್ನ. ಮೇಡಮ್, ಇವಾಗ ಈ ಮಾಯಸಂದ್ರ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡ್ತಾ ಇದ್ದೀರಾ? ಸರ್ಕಾರಿ ಶಾಲೆ ಮಕ್ಕಳಿಗೆ ಕಾನ್ವೆಂಟ್ ಸ್ಕೂಲ್ಗಳಿಗೂ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಏನು ಎಕ್ಸ್ಟೆಂಡ್ ಅಂದರೆ ಇನ್ನು ಯಾವ್ಯಾವ ಇದಕ್ಕೆ ಈ ಥರ 14 ವರ್ಷ ಮಾಯಸಂದ್ರದಲ್ಲಿ ಯಾವುದೇ ಮಕ್ಕಳಿಗೂ ಎಲ್ರಿಗೂ ಕೊಡ್ತಾ ಇದ್ದೀವಿ. ಹೋಬಳಿಲಿ ಇರ್ತಕ್ಕಂಥದ್ದು ಎಲ್ಲ ಇದಕ್ಕೂ ವಿಸಿಟ್ ಕೊಡ್ತೀರಾ ಅಥವಾ ಸರ್ಕಾರಿ ಆಸ್ಪತ್ರೆನಲ್ಲೇ ಕರ್ಕೊಂಡು ಕೊಡ್ತೀರಾ? ಎಲ್ಲ ಮಕ್ಕಳಿಗೂ ಕೊಡ್ತಾ ಇದ್ದೀವಿ. ನಮಸ್ಕಾರ. 12 ವರ್ಷದಿಂದ 14 ವರ್ಷದ ಮಕ್ಕಳಿಗೆಲ್ಲ ವ್ಯಾಕ್ಸಿನ್ ಆಗ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇದನ್ನು ಹಾಕಿಸ್ಕೊಳ್ಳೋದ್ರಿಂದ ಕೊರೋನಾದಿಂದ ನಾವು ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಯಸಂದ್ರದಲ್ಲಿ 12 ವರ್ಷದಿಂದ 14 ವರ್ಷದ ಎಲ್ಲ ಶಾಲಾ ಮಕ್ಕಳಿಗೆ ಕಳಿಸಿದ್ವಿ ಮತ್ತು ಸರ್ಕಾರಿ ಮಕ್ಕಳಿಗೆ ನಾವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳಿಸಿ ಎಲ್ಲ ಮಕ್ಕಳಿಗೆ ವ್ಯಾಕ್ಸಿನನ್ನು ಮಾಡ್ತಾ ಇದ್ದೀವಿ. ಇದರ ವ್ಯಾಕ್ಸಿನ್ ಕೊಡುವ ಮುನ್ನ ದಿನ ನಾವು ಎಲ್ಲ ಶಾಲಾ ಶಿಕ್ಷಕರಿಗೂ ಮತ್ತು ಎಲ್ಲ ಅವರ ಪೇರೆಂಟ್ಸ್ಗಳಿಗೂ ತಿಳಿಸಿ ಈ ವ್ಯಾಕ್ಸಿನೇಷನ್ನ ಮಾಡ್ತಾ ಇದ್ದೀವಿ.